ಮಂಗಳೂರಿನ ಯುವ ಶಿಕ್ಷಕರಿಬ್ಬರು ತಮ್ಮ ಅದ್ಭುತ ಪ್ರತಿಭೆಯ ಮೂಲಕ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಸಂತಾಲು ಚೆಸ್ ಗೊಂಜಾಗ ಶಾಲೆಯ ಕನ್ನಡ ಶಿಕ್ಷಕಿ ಅಕ್ಷತಾ ಕುಡ್ಲಾ 1 ನಿಮಿಷದಲ್ಲಿ 40ಕ್ಕೂ ಅಧಿಕ ಮಿಮಿಕ್ರಿ ಮೂಲಕ ದಾಖಲೆ ಮಾಡಿದರೆ, ಚೇತನ್ ಕೊಪ್ಪ ಅತ್ಯಲ್ಪ ಸಮಯದಲ್ಲಿ 10x11 ಅಡಿ ಗಾತ್ರದ ಗಾಂಧೀಜಿಯ ಭಾವಚಿತ್ರದ ಮೂಲಕ ಈ ಹಿಂದಿನ ದಾಖಲೆಯನ್ನ ಮುರಿದಿದ್ದಾರೆ. ಪ್ರಪಂಚದ 800ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇವರಿಬ್ಬರು ದಾಖಲೆ ನಿರ್ಮಿಸುವ ಮೂಲಕ ವಿಶ್ವದ ಗಮನ ಸೆಳೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಸಾಧಕರ ಜೊತೆ ಸಂತಸವನ್ನ ಹಂಚಿಕೊಂಡ ಸ್ವರೂಪ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಗೋಪಾಡ್ಕರ್ ತಮ್ಮ ಶಿಷ್ಯ ಹಾಗೂ ತಮ್ಮ ಕೇಂದ್ರದಲ್ಲಿ ಶಿಕ್ಷಕರಾಗಿದ್ದ ಚೇತನ್ ಕೊಪ್ಪರ ಸಾಧನೆಯ ಬಗ್ಗೆ ವಿವರವನ್ನ ನೀಡಿದರು. ಅಕ್ಷತಾ ಕುಡ್ಲಾ ಮರಕಡ ನಿವಾಸಿ ಸಿದ್ದು ಪೂಜಾರಿ ಮತ್ತು ಹರಿಣಾಕ್ಷಿ ದಂಪತಿಯ ಪುತ್ರಿ. ಯುವಜನ ಮೇಳಗಳಲ್ಲಿ ರಾಜ್ಯ ಮಟ್ಟದ ಹಾಡಿಗಾಗಿ ಪ್ರಥಮ ಸ್ಥಾನ, ರಾಷ್ಟ್ರಮಟ್ಟದ ಮಿಮಿಕ್ರಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವುದರೊಂದಿಗೆ ದೇಶ ವಿದೇಶಗಳಲ್ಲಿ ಅಕ್ಷತಾ ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಗೋಪಾಡ್ಕರ್ ರವರ ಸ್ವರೂಪ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಯೂ ಆಗಿದ್ದ ಅಕ್ಷತಾ ಹಾಡುಗಾರಿಕೆ ನೃತ್ಯದಲ್ಲೂ ರಾಷ್ಟ್ರಮಟ್ಟದಲ್ಲಿ ಮಿಂಚಿದವರು. ಇದೀಗ 16 ಗಂಟೆಗಳ ನಿರಂತರ 300ಕ್ಕೂ ಅಧಿಕ ಹಾಡುಗಳನ್ನು ಹಾಡುವ ದಾಖಲೆಗೆ ಮುಂದಾಗಿದ್ದಾರೆ. ಒಬ್ಬ ಶಿಕ್ಷಕ ಮಾಡಬೇಕಾದ ಬಹಳ ಪ್ರಾಮುಖ್ಯವಾದ ವಿಷಯ ಆಸಕ್ತಿಯ ಕಡೆಗೆ ಮಕ್ಕಳನ್ನ ಕರ್ಕೊಂಡು ಹೋಗುವುದೇ ಹೇಗೆ ಅಂತ. ಹಾಗಾಗಿ ಇವರ ಈ ದಾಖಲೆ ಒಂದು ಕರ್ಕೊಂಡು ಹೋಗುವ ಕೆಲಸಕ್ಕೆ ಸಹಾಯ ಮಾಡ್ತದೆ. ಮಕ್ಕಳನ್ನ ಒಂದೇ ಕಡೆ ನಿಲ್ಲಿಸದೆ ಅವರ ಜೊತೆಗಿರುವ ಹಲವಾರು ಆಸಕ್ತಿಗಳು, ಅಕ್ಷತನಲ್ಲಿರುವ ಆಸಕ್ತಿಗಳು ಅದು ಒಂದೇ ಇರಲ್ಲ. ಸಂಗೀತ, ಸಾಹಿತ್ಯ, ಚಿತ್ರಕಲೆ ಇರ್ಬೋದು. ಬಹಳ ಮುಖ್ಯವಾಗಿ ಅವಳ ಟ್ಯಾಲೆಂಟ್ ಮಿಮಿಕ್ರಿ. ಈಗ ದಾಖಲೆ ಮಾಡಿರೋದು ಮಿಮಿಕ್ರಿಯಲ್ಲಿ 100 ಧ್ವನಿಗಳನ್ನು ಮಾಡ್ತಾರೆ. ಅದರಲ್ಲಿ 1 ನಿಮಿಷಕ್ಕೆ 40 ಧ್ವನಿಯನ್ನ ದಾಖಲೆ ಕೊಟ್ಟಿದ್ದಾರೆ. ದಾಖಲೆಗಾಗಿ ದಾಖಲೆ ಅಂತೇಳಿ ಕಂಡರೂ ಕೂಡ ಅದೊಂದ್ಸಲ ಯಾರನ್ನೊಮ್ಮೆ ಪ್ರಶ್ನಿಸ್ತದೆ, ಅವ್ರು ಸಾಧ್ಯವಾ ಹೀಗೂ ಅನ್ನೋದು. ಇದು ಅವ್ರ ಜೊತೆಗಿರೋ ಮಕ್ಕಳಿಗೆ ಒಂದು ಬಹಳ ದೊಡ್ಡ ಮಾದರಿ ಆಗ್ತದೆ, ಪ್ರೇರಣೆ ಆಗ್ತದೆ. ತನ್ನ ಗುರು ಗೋಪಾಡ್ಕರ್ ಹಾಗೂ ಇನ್ನೋರ್ವ ವಿಶ್ವ ದಾಖಲೆ ಸರದಾರ ಚೇತನ್ ಕೊಪ್ಪ ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಅಕ್ಷತಾ ತನ್ನ ಮಿಮಿಕ್ರಿಯ ಒಂದು ಝಲಕ್ ನೀಡಿದ್ದು ಹೀಗೆ. ಉಳಾಯಿಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವ ಚೇತನ್ ಕೊಪ್ಪ, ಕೊಪ್ಪದ ಬಾಬಣ್ಣ ಮತ್ತು ಪಾರ್ವತಿ ದಂಪತಿಯ ಪುತ್ರ. ಲೇಖಕರು ಆಗಿರುವ ಇವರು ಸೀರತ್ ಅಭಿಯಾನದ ಪ್ರಯುಕ್ತ ಪ್ರವಾದಿ ಮಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿದ್ರು. ಇದೀಗ ಇವರು 50x50 ಅಡಿ ಗಾತ್ರದ ಬೃಹತ್ ಚಿತ್ರ ನಿರ್ಮಾಣಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಚೇತನ್ ಬಹಳ ಒಳ್ಳೆಯ ಚಿಂತಕ, ಶಿಕ್ಷಕನಾಗಿದ್ದುಕೊಂಡು ಒಬ್ಬ ಬಹಳ ಕ್ರಿಯಾಶೀಲ ಶಿಕ್ಷಕನಿಗೆ ಹೆಡ್ ಮಾಸ್ಟರ್ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. ಅದು ಒಂದು ಬಹಳ ಅಪರಾಧ. ಇವರ ಒಟ್ಟು ಬೆಳವಣಿಗೆ ಬಹಳ ವಿಚಿತ್ರ ಇದೆ. ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ 7 ವರ್ಷ 10 ವರ್ಷ ಇಬ್ಬರು ಇದ್ದವರಾದ ಕಾರಣ ನಮಗೆ ಬಹಳ ಹತ್ತಿರದಿಂದ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅವರ ಆಸಕ್ತಿ ಖಂಡಿತ ಯಾರು ಕೂಡ ಫಾಲೋ ಮಾಡ್ಬೋದು, ಹಾಗೆ ಇದೆ. ಇಬ್ಬರು ಕೂಡ ಜೊತೆಯಾಗಿದ್ದಾರೆ, ಜೊತೆಯಲ್ಲಿ ನಿರಂತರ ಚಟುವಟಿಕೆಯಲ್ಲಿದ್ದಾರೆ. ನಿರಂತರ ಅದನ್ನ ಖುಷಿಯೇ ಬೇರೆ. ಅವ್ರ ಜೊತೆಗಿರುವ ಮಕ್ಕಳಿಗಾಗಲಿ ಯಾರಿಗೂ ಸಿಗುವ ಖುಷಿಯೇ ಬೇರೆ. ಒಂದು ದಾಖಲೆ ಮಾಡುವಂಥ ಸಂಗತಿ, ದಾಖಲೆಯ ಒಂದು ಸಣ್ಣ ಹೆಜ್ಜೆ ಇದು. ಹಾಗಾಗಿ ಅದರ ಪಟ್ಟಿ ಉದ್ದಕ್ಕೆ ಬಹಳ ದೊಡ್ಡದಿದೆ. ಅದು ಎಲ್ಲಿಗೆ ಅಂದ್ರೆ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳಿಕ್ಕೆ ಅಲ್ವೇ ಅಲ್ಲ. ಯಾಕಂದ್ರೆ ಬಹಳ ಮುಜುಗರದ ಮಧ್ಯೆ ಈ ದಾಖಲೆಗಳನ್ನ ತೋರಿಸ್ತಾರೆ ಚೇತನ್ ಅವರು. ಇಲ್ಲ ಏನೋ ಒಂದು ಮಾಡಿದ್ರೆ ನನ್ನ ಜೊತೆಗಿರೋ ಮಕ್ಕಳಿಗೆ ಒಂದು ಪ್ರೇರಣೆ ಆಗಲಿ, ನಮ್ಮ ಜೊತೆ ಅವರು ಸೇರಿಕೊಳ್ಳಿ, ನಾನು ಹೋದಾಗ ನನ್ನ ಜೊತೆ ಅವರು ಬರ್ತಾರೆ. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.